ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಶಶಿ ಸೋಪ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಶಶಿ ಸೋಪ್, ಹಾಗೆಯೇ ಬೇಕ್ ಸ್ಟುಡಿಯೋ. ಹಬ್ಬಗಳ ಸಾಲು ಒಂದಾದ್ಮೇಲೊಂದು ಬರ್ತಾ ಇದೆ. ಹಾಗೆಯೇ ಕೃಷ್ಣ ಜನ್ಮಾಷ್ಟಮಿ ಆಯಿತು, ಅದರ ನಂತರ ಗಣೇಶ ಹಬ್ಬ ಕೂಡ ಆಯಿತು. ಗೌರಿ ಗಣೇಶ ತುಂಬ ವಿಜೃಂಭಣೆಯಿಂದ ಎಲ್ಲ ಕಡೆಯಲ್ಲೂ ಕೂಡ ಗಣಪತಿಯನ್ನು ನೋಡ್ತಾ ಇರುವಾಗ ತುಂಬ ಖುಷಿ ಅನಿಸುತ್ತೆ. ಹಾಗೆ ಇನ್ನೂ ಕೂಡ ಮುಂದೆ ಮುಂದೆ ಹಲವಾರು ಹಬ್ಬಗಳ ಸಾಲಿದೆ. ಈ ಹಬ್ಬಗಳು ಅಂತ ಬಂದಾಗ ಏನಾದರೂ ವಿಭಿನ್ನ ರೀತಿಯಾದಂಥ ಖಾದ್ಯಗಳು ಒಂದು ಹಬ್ಬಕ್ಕೆ ಮಾಡಿದ್ದು ಇನ್ನೊಂದು ಹಬ್ಬಕ್ಕೆ ಬೇಡ, ಏನಾದರೂ ಬೇರೆ ಮಾಡಬೇಕು ಅಂತ ಒಂದು ತವಕದಲ್ಲಿರ್ತೇವೆ. ಹಾಗೆಯೇ ಹಬ್ಬ ಅಂತ ಹೇಳಿದ ತಕ್ಷಣ ಉಪವಾಸ ಇರೋದು ಇಂಥದ್ದೆಲ್ಲ ಇರುತ್ತೆ. ಸೊ ಉಪವಾಸ ಇರಬೇಕು ಅಂತ ಹೇಳಿದರೆ ಏನಾದರೂ ಹಾಗೆ ಖಾಲಿ ಇರೋದಕ್ಕೂ ಆಗಲ್ಲ, ಏನಾದರೂ ಸೇವಿಸ್ತಾ ಇರಬೇಕು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ವಿಭಿನ್ನ ರೀತಿಯಾದಂಥ ಉಪವಾಸಕ್ಕೆಲ್ಲ ಆಗುವಂಥ ಒಂದು ಖಾದ್ಯವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಲಲಿತಾ ಗೋವಿಂದರಾಜ್ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಎಲ್ಲ ಉಪವಾಸ ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ನನ್ನ ಖುದ್ದಾಗಿ ನೀವು ಕೇಳಿದರೆ ಉಪವಾಸ ಇದೆ ಅಂದರೆ ನನಗೊಂದು ಸ್ವಲ್ಪ ಕಷ್ಟ, ಏನಾದರೂ ಸೇವಿಸಬೇಕು. ಬಟ್ ಅದು ತೀರಾ ಹೆವಿ ಅಂತಲೂ ಅನಿಸ್ಬಾರ್ದು, ಏನಾದರೂ ಉಪವಾಸಕ್ಕೂ ಕೂಡ ಆಗಬೇಕು. ಇನ್ನು ಈಗ ಹಬ್ಬಗಳು ಬರ್ತಾ ಇದೆ. ಹೌದೌದು. ಈಗ ನೋಡಿ, ಉಪವಾಸ ಅಂದರೆ ಪೂರ್ತಿ ನಿಲಾರ ಉಪವಾಸ ಅಂತಾರೆ, ಏಕಾದಶಿ ಉಪವಾಸ ಪೂರ್ತಿ ಫುಲ್ ಏನು ಒಂದು ಉದಾಹರಣೆ ನೀರಲ್ಲಿ ತೊಗೊಂಡಿರ್ತಾರೆ. ಬಟ್ ಈಗಿನ ಜನರು ಎಲ್ಲರೂ ವರ್ಕರ್ಸು, ಹೆಣ್ಮಕ್ಳು ಕೂಡ ತುಂಬ ಕೆಲಸ ಮಾಡ್ತಾ ಇರೋದ್ರಿಂದ ಅಷ್ಟು ಉಪವಾಸ ಇರೋಕ್ಕಾಗಲ್ಲ. ನಾವು ದೇವ್ರನ್ನ ಭಕ್ತಿಯಿಂದ ಕೂಡ ಬೇಡಬೇಕು, ಅದರಿಂದ ನಮಗೆ ಲಾಭನೂ ಬರಬೇಕು, ನಮ್ಮ ಹೊಟ್ಟೆನೂ ತುಂಬಬೇಕು, ದೇವರು ಸಂತೃಪ್ತಿ ಆಗಬೇಕು. ಹೌದಾ? ಅದಕ್ಕೋಸ್ಕರ ಉಪವಾಸಕ್ಕೆ ಬರೋಂಥ ಅಡುಗೆಗಳನ್ನೇ ಮಾಡೋಣ. ಅದು ನೋಡಿ, ಈಗ ನೀವು ಹೇಳ್ದಂಗೆ ಶ್ರಾವಣ ಮಾಸ ಎಲ್ಲ ಕಳೀತು. ನೆಕ್ಸ್ಟ್ ಇನ್ನು ನವರಾತ್ರಿ ಬರ್ತಾ ಇದೆ. ನವರಾತ್ರಿಯಲ್ಲಿ ದೇವಿ ಕೂರಿಸೋರೆಲ್ಲ, ದೇವಿ ಪೂಜೆ ಮಾಡೋರೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಈ ಥರದ್ದೆಲ್ಲ ತ್ಯಜಿಸ್ತಾರಲ್ವ, ಒಂದು 10 ದಿವಸ ಏನು ತಿನ್ನಲ್ಲ. ಅಂಥ ಟೈಮಿಗೆ ಬರೋ ಅಂಥ ಪದಾರ್ಥಗಳನ್ನೇ ಇವತ್ತು ತೋರಿಸ್ತೇನೆ. ಉಪವಾಸಕ್ಕೆ ಆಗುವಂಥ ಒಂದು ಡಿಶಸ್ ಅನ್ನ ಹೇಳ್ಕೊಡ್ತಾ ಇದ್ರಿ ಇವತ್ತು. ಶುರು ಮಾಡೋಣ. ಎಸ್, ಬನ್ನಿ. ಎಲ್ಲ ತಯಾರಿ ಮಾಡಿ ರೆಡಿ ಇಟ್ಕೊಂಡಿದ್ದೀರಿ. ಹೌದು. ಕೃಷ್ಣನ ಅವಲಕ್ಕಿ ಅದು ಯಾರಿಗೂ ದೋಷ ಇಲ್ಲದೆ ಇರೋದು. ಕೃಷ್ಣಾಷ್ಟಮಿಗೂ ಸಹ ಅವಲಕ್ಕಿಯಲ್ಲೇ ನಾನಾ ಬಗೆ ಮಾಡ್ತೇವೆ. ಬಲು ಪ್ರಿಯವಾದ ಅವಲಕ್ಕಿ. ಹೌದಾ? ಅದೇ ಅವಲಕ್ಕಿನೇ ಪ್ರತಿ ಉಪವಾಸದಲ್ಲಿ ಏಕಾದಶಿಯಿಂದ ಹಿಡಿದು ನವರಾತ್ರಿ ಹಬ್ಬಗಳನ್ನ 10 ದಿವಸ ಕೂಡ ಯಾರು ಅನ್ನ ತಿಂದೇ ಇರೋರು, ಮತ್ತು ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು, ಅವರೆಲ್ಲ ಏನೇ ಸ್ವಲ್ಪನೂ ದೋಷ ಇಲ್ಲದೇ ಇದನ್ನು ಸೇವಿಸ್ಬೋದು. ಇದರಲ್ಲಿ ಏನೂ ಇಲ್ಲ, ಉಪವಾಸಕ್ಕೆ ಬೇಕಾಗಿರೋಂಥ ಎಲ್ಲ ಪದಾರ್ಥಗಳೇ ಹಾಕಿ ಮಾಡೋದು. ಸೊ ಹಾಗಾಗಿ ಈಗ ಫಸ್ಟ್ ಅದನ್ನೇ ತೋರಿಸ್ತೇನೆ. ಅವಲಕ್ಕಿಯಿಂದ ಮಾಡುವಂಥದ್ದು ಗೊಜ್ಜು ಅವಲಕ್ಕಿ. ನೋಡಿ, ಗೊಜ್ಜು ಅವಲಕ್ಕಿಗೆ ಬೇಕಾಗಿರೋ ಪದಾರ್ಥಗಳೆಲ್ಲ ಇದೆ. ಈಗ ಒಂದೊಂದೇನೆ ಶುರು ಮಾಡೋಣ ಅಂತೆ. ಈಗ ನೋಡಿ, ಫಸ್ಟು ಈ ಅವಲಕ್ಕಿನ 1 ಬೌಲ್ ಅಷ್ಟು ಅವಲಕ್ಕಿ ಇದೆಲ್ಲ, ಇದನ್ನು ಮಿಕ್ಸಿ ಮಾಡೋಣ. ಪುಡಿ ಮಾಡಬೇಕು. ಜಸ್ಟ್ 1 ರೌಂಡ್ ಅಷ್ಟೇನೆ, ತುಂಬ ಅಲ್ಲ, ಜಸ್ಟ್ 1 ರೌಂಡ್ ಹಾಗೆ ಪುಡಿ ಮಾಡ್ಕೊಂಡ್ರೆ ಸ್ವಲ್ಪ ತರ್ತರಿಯಾಗಿ. ಇದು ಗಟ್ಟಿ ಅವಲಕ್ಕಿಯಲ್ಲೂ ಸಹ ಮಾಡ್ಬೋದು. ಪೂರ್ತಿ ಹಾಕೊಳ್ಳ? ಪೂರ್ತಿ ಹಾಕಿ. ನೋಡಿ, ಅದು ರವೆ ಅಷ್ಟಾಗಿದೆನಾ ಅಂತ. ಸಾಕು, ಇಷ್ಟಕ್ಕಾದರೆ ಸಾಕು, ಕರೆಕ್ಟ್ ಆಗುತ್ತೆ. ಆ ಬೌಲ್ ಕೊಡಿ ನನಗೆ.
ಈಗ ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು. ಈಗ ಇದನ್ನು ನೆನೆಸೋಣಂತೆ. ಬಟ್ ಹೌದು, ನೆನೆಸ್ಬೇಕು. ಇದನ್ನು ನೆನೆಸ್ಲಿಕ್ಕೆ ರೆಡಿ ಮಾಡೋಣ. ನೋಡಿ, ಇಷ್ಟು ಒಂದು 4-5 ತೊಳೆಯಷ್ಟು ಹುಣಸೆ ಹಣ್ಣು ಇದಕ್ಕೆ. ಆಮೇಲೆ ಸಮ ಪ್ರಮಾಣದಷ್ಟು ಬೆಲ್ಲ. ಹುಣಸೆ ಹಣ್ಣು ಎಷ್ಟು ಹಾಕಿರ್ತೀವಲ್ಲ ಅಷ್ಟೇ ಪ್ರಮಾಣದಲ್ಲಿ ಉಪ್ಪು. ಇದೆಲ್ಲದನ್ನು ಸೇಮ್ ಕ್ವಾಂಟಿಟಿಯಲ್ಲಿ ಅಷ್ಟೇ ಪ್ರಮಾಣ. ಹೌದೌದೌದು. ಉಪ್ಪು ಕೂಡ ಸ್ವಲ್ಪ ಬೇಕಂದ್ರೆ ತೀರಾ ಉಪ್ಪು ಜಾಸ್ತಿ ತಿಂದಿರೋ ಸ್ವಲ್ಪ ಕಮ್ಮಿ ಹಾಕ್ಬೋದು. ಬಟ್ ನಮ್ಮ ಪೂರ್ವಿಕರ ಕಾಲದಿಂದ ಉಪ್ಪು ಹುಳಿ ಬೆಲ್ಲ ಸಮ ಪ್ರಮಾಣ ಅಂತಾನೆ ಹಾಕೋದು. ಆಮೇಲೆ ನೋಡಿ, ಇದಕ್ಕೆ ಖಾರ ಬೇಕಾಗಿರೋಷ್ಟು ಖಾರದ ಪುಡಿ. ನೋಡಿ, ಇದು ಎಲ್ಲ ಕುಟ್ಟಿ ಮಾಡಿರೋಂಥ ಪುಡಿ. ಒಣಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ, ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಕಲ್ಲು, ಪತ್ರೆ ಅಂತ ಬರುತ್ತೆ, ಎಲ್ಲ ಪದಾರ್ಥಗಳು ಹಾಕಿ ಮಿಕ್ಸಿ ಮಾಡಿರೋಂಥದ್ದು. ಯಾವ್ದು ಹೇಳಿದ್ರಿ? ಕಲ್ಲು. ಅದು ಇಷ್ಟಿಷ್ಟೇ ಬರುತ್ತೆ, ಹೂ ಥರನೇ ಇರುತ್ತೆ. ಅದು ಕಪ್ಪು ಕಲರ್ ಇರುತ್ತೆ. ಕಪ್ಪು ಕಲರ್ ಇರುತ್ತೆ. ಆಮೇಲೆ ಮರಾಠ ಮೊಗ್ಗು, ಇವೆಲ್ಲ ಏನು ಮಸಾಲೆ ದಿನಸುಗಳು ಬರುತ್ತಲ್ಲ ಅದನ್ನೆಲ್ಲ ಫ್ರೆಶ್ ಆಗಿ ಪುಡಿ ಮಾಡಿರೋಂಥ ಜೊತೆಲಿ ಒಣ ಕೊಬ್ಬರಿ ಸೇರಿಸಿರೋದು. ಹೌದಾ? ಇದನ್ನು ಕೂಡ ಕೊಬ್ಬರಿ ಹಾಕಿರೋದ್ರಿಂದ ಸ್ವಲ್ಪ ಅಂಟು ಬರುತ್ತೆ. ಅಂಟು ಬರುತ್ತೆ ಅಷ್ಟೇನೆ. ನೋಡಿ, ಇದಿಷ್ಟು. ಆಮೇಲೆ ಮತ್ತೆ ಒಗ್ಗರಣೆಗೂ ಸಹ ಸೇರಿಸ್ಬೇಕು. ಈಗ ಫಸ್ಟ್ ಇದನ್ನು ಹಾಕುವಾಗ ನೆನೆ ಹಾಕಲಿಕ್ಕೆ ಇಷ್ಟನ್ನು ಹಾಕೋಣ. ಈಗ ಇದನ್ನು ಪ್ರಮಾಣ ಎಷ್ಟಂದರೆ, ಇದು 1 ಲೋಟ ಅವಲಕ್ಕಿ ತಗೊಂಡ್ರೆ ಅರ್ಧ ಲೋಟದಷ್ಟು ಮಿಕ್ಸಿಗೆ ನೀರು ಹಾಕಬೇಕು. ಇಲ್ಲಾಂದ್ರೆ ನಿಮಗೆ ಏನಾಗುತ್ತೆ, ಹೌದು, ಅದು ಅವಾಗ ನಿಮಗೆ ಹದ ಕರೆಕ್ಟ್ ಬರುತ್ತೆ. ಹಾಗಾಗಿ ಅಳತೆಗೆ ಮಾಡ್ತೀವಿ. ಬಟ್ ಯಾರೇ ಆಗಲಿ ಅಳತೆ ಪ್ರಕಾರ ಹಾಕ್ಕೊಂಡ್ರೆ ಒಳ್ಳೆಯದು. ಇದನ್ನು ಮಿಕ್ಸಿ ಮಾಡಿ ಕೊಡಿ. ಈಗ ನೋಡಿ, ಅದೊಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ಳೋಣ. ಇಷ್ಟು ಸಾಕು. ಈಗ ನೋಡಿ, ಇದಿಷ್ಟು ಆಗಿದೆಲ್ಲ. ಬೇಡ ನೋಡಿ ಹಾಕುವ. ಇದಿಷ್ಟು ಅವಲಕ್ಕಿ ಮಿಕ್ಸಿ ಮಾಡಿದ್ದೀವಲ್ಲ, ಇದನ್ನು ಸೇರಿಸೋಣ ಇದಕ್ಕೆ. ಇದೊಂದು ಸ್ವಲ್ಪ ನೋಡಿ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನನಗೆ. ಈಗ ಇದಕ್ಕೊಂಚೂರು ನೀರು ಹಾಕಿ, ಸಾಕು. ನಾವು ಈ ಕಡೆ ಕಡಾಯಿ ಬಿಸಿ ಮಾಡೋಕ್ಕಿಡೋಣ. ಕಲ್ಸ್ಕೊಳ್ಳುವಾಗಲೇ ನೀವು ಅಷ್ಟನ್ನ ನೀರು ಹಾಕೊಂಡ್ರೆ ಅಷ್ಟೇ ಸಾಕಾಗುತ್ತೆ. ಅಷ್ಟೇ ಸಾಕು, ಕರೆಕ್ಟ್ ಆಗುತ್ತೆ. ಅದು ಅರಳ್ಕೊಳ್ಳುತ್ತೆ. ಅದು ಹೌದು, ಅರಳ್ಕೊಳ್ಳುತ್ತೆ. ಅದಕ್ಕೆ ಒಂದು 10 ನಿಮಿಷ ಸಾಕು. ಗಟ್ಟಿ ಅವಲಕ್ಕಿ ಆದರೆ ಸ್ವಲ್ಪ ಟೈಮ್ ಬೇಕು. ಮೀಡಿಯಮ್ ಅವಲಕ್ಕಿಗೆ ಏನು ಟೈಮ್ ಜಾಸ್ತಿ ಬೇಡ. ಇದನ್ನು ಸೈಡಿಗೆ ಇಡೋಣ. ಈಗ ಒಂದೊಂದನ್ನೇ ಸ್ವಲ್ಪ ಹುರಿತಾ ಹೋಗೋಣ. ಇದು ಎಣ್ಣೆ ಹಾಕೊಳ್ಬೇಕಾ? ಬೇಡ, ಡ್ರೈ. ನೋಡಿ, ಎಳ್ಳನ್ನು ಫಸ್ಟು ಹುರಿಯೋಣ. ನನಗೊಂದು ಸ್ಪೂನ್ ಕೊಡಿ. ಇದು ಲಾಸ್ಟಿಗೆ ಹಾಕಲಿಕ್ಕೆ. ಎಳ್ಳು ಹಾಕಿದಷ್ಟು ರುಚಿ ಜಾಸ್ತಿ. ನಿಮಗೆ ಯಾವುದೇ ಸಿಹಿ ಅವಲಕ್ಕಿ ಆಗಲಿ ಖಾರ ಅವಲಕ್ಕಿ ಆಗಲಿ ಎಳ್ಳು ಬಿದ್ದಷ್ಟು ಮತ್ತು ಪೂಜೆಗೆ ತುಂಬಾ ಶ್ರೇಷ್ಠವಾದಂಥದ್ದು. ಇದರಲ್ಲಿ ಎಣ್ಣೆ ಅಂಶ ಇರುತ್ತಲ್ವ, ತುಂಬಾ ಉಪವಾಸಕ್ಕೂ ಕೂಡ ಅಷ್ಟೇ ಪೌಷ್ಟಿಕತೆ ಕೊಡೋ ಅಂಥದ್ದು ಎಳ್ಳು. ಇದಿಷ್ಟು ಕೆಂಪಾಗಿದೆಲ್ಲ. ಈಗ ಇದನ್ನು ಶಿಫ್ಟ್ ಮಾಡಿಬಿಡೋಣ. ನೋಡಿ, ಎಳ್ಳು ಹುರಿದ್ವಲ್ಲ, ಈಗ ಒಣ ಕೊಬ್ಬರಿ ಅದೇ ಥರ ಹುರ್ಕೋಬೇಕು. ಇದನ್ನು ಸಹ ಸ್ವಲ್ಪ ಕೆಂಪಾಗಲಿ ಒಂಚೂರು, ಅವಾಗ ಘಮ ಬರುತ್ತಲ್ವಾ. ಖಾಲಿ ಎಲ್ಲ ಹಾಗೆ ಡ್ರೈ ಆಗಿ ಹುರ್ಕೊಳ್ಳೋದು. ಹೌದು, ಏನು ಎಣ್ಣೆ ಮುಟ್ಸೋದು ಬೇಡ. ಇದೆಲ್ಲ ಎಣ್ಣೆ ಪದಾರ್ಥಗಳೇ ಅಲ್ವಾ, ಇದಕ್ಕೆ ಮತ್ತೇನು ಎಣ್ಣೆ ಬೇಕಿಲ್ಲ. ನೋಡಿ, ಇದು ಕೆಂಪಾಗಿದೆ ಅಲ್ಲ, ಸಾಕಿಷ್ಟ ಆದರೆ. ಈಗ ಇದನ್ನು ಎಳ್ಳಿನ ಬಟ್ಲಿಗೆ ಶಿಫ್ಟ್ ಮಾಡೋಣ. ಇದೆರಡನ್ನು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಮಿಕ್ಸಿ ಮಾಡೋಣ. ಈಗ ಫಸ್ಟ್ ಎಣ್ಣೆ ಹಾಕೋಣ ಇದಕ್ಕೆ. ನಿಮ್ಗೆ ಗೊತ್ತೇ ಇದೆ, ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಇನ್ನು ಸ್ವಲ್ಪ ಹಾಕಿ, ಸಾಕು. ಈಗ ನೋಡಿ, ಒಂದೊಂದೇ ಹಾಕ್ತಾ ಹೋಗೋಣ. ಫಸ್ಟು ಸಾಸಿವೆ, ಶೇಂಗಾ ಬೀಜ ಒಗ್ಗರಣೆಗೆ. ಇದು ಹಾಕಿದಷ್ಟು ಟೇಸ್ಟೇ. ಇಷ್ಟಪಡೋರು ಜಾಸ್ತಿ ಹಾಕೋಬೋದು, ಇಷ್ಟಪಡದೇ ಇರೋರು ಕಮ್ಮಿ ಹಾಕ್ಕೋಬೋದು ಅಷ್ಟೇನೆ. ಇದೊಂದು ಸ್ವಲ್ಪ ಇದಾಗಲಿ. ನೋಡಿ, ಇದಾಗಿದೆ ಅಲ್ಲ. ಈಗ ಇದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಹಾಕೋಣ ಒಗ್ಗರಣೆಗೆ.
ನೋಡಿ ಇದು ಸ್ವಲ್ಪ ಆಗ್ತಾ ಬರ್ತಿದ್ದಂಗೆ ಒಣಮೆಣಸಿನ್ಕಾಯಿ ಒಗ್ಗರಣೆಗೆ. ಖಾರ ಹಾಕಿರ್ತೀವಿ, ಇದು ಸ್ವಲ್ಪ ರುಚಿಗೆ ಅಷ್ಟೇ, ಒಗ್ಗರಣೆ ಥರ. ಸ್ವಲ್ಪ ಜೀರಿಗೆ, ಕರಿಬೇವು, ಇದೇನು ರುಚಿ ಚೆನ್ನಾಗಿರೋಂಥದ್ದೆಲ್ಲ. ಕರಿಬೇವು ಹೆಲ್ತಿಗೂ ಒಳ್ಳೆಯದು. ಹಾಕಿದ್ರೆ ಅದರದೊಂದು ಪರಿಮಳವೇ. ಹೌದು, ಇದು ಎಲ್ಲ ಮಗ್ಗಿದೆ ಅಲ್ಲ ಈಗ, ಇದು ಪೂರ್ತಿ ಆಗಿದೆ ಅಲ್ಲ. ಇದಕ್ಕೊಂದು ಸ್ವಲ್ಪ ನಾವು ಇನ್ನು ಸ್ವಲ್ಪ ಖಾರ ಹಾಕೋಣ. ಈಗ ನೋಡಿ ನೆನೆಸಿಟ್ಟಿರೋಂಥ ಅವಲಕ್ಕಿ, ಹೌದಾ? ಇದು ನೋಡಿ ನೆಂದಿದೆ. ನಾನು ಹೇಳಿದ್ನಲ್ಲ ಇದಕ್ಕೆ ತುಂಬ ಹೊತ್ತಂತ ಏನು ಬೇಕಿಲ್ಲ, ಬಟ್ ಇದಕ್ಕೆ ಸ್ವಲ್ಪ ಕೈ ಬೇಕಾಗುತ್ತೆ. ಸೊ ಹಾಗಾಗಿ ಕೈಯಿಂದ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಗಟ್ಟಿಯಾಗಿ ಕೂತಿರುತ್ತಲ್ವಾ, ಹಾಗಾಗಿ ಸ್ವಲ್ಪ ಕೈ ಬಳಕೆ ಮಾಡುವ ಇದರಲ್ಲಿ. ನೀವೆಲ್ಲ ಅವಲಕ್ಕಿ ತಿಂತೀರಲ್ಲ? ಅವಲಕ್ಕಿ ಎಲ್ಲರೂ ಕೂಡ ಅಲ್ವಾ ತುಂಬಾ ಇಷ್ಟಪಡುವಂಥದ್ದು. ಅವಲಕ್ಕಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ಕೂಡ ನಿಮಗೆ ಪಂಚಕಜ್ಜಾಯವಾಗಿ ಅವಲಕ್ಕಿನೇ ಕೊಡೋದು. ಅವಲಕ್ಕಿಯಲ್ಲಿ ತುಂಬ ಬಗೆ ಮಾಡ್ಬೋದು, ಒಂದು ಬಗೆ ಅಂತಲ್ಲ. ನೋಡಿ ಹಾಕೋಣ ಇದಕ್ಕೆ. ಅದನ್ನು ಕೈಯಾಡಿ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗುತ್ತಲ್ವಾ ಎಲ್ಲ. ಅದೇನು ಹಸಿ ವಾಸನೆ ಹೋಗ್ಬೇಕಂತ ಇಲ್ಲ, ಹುಣಸೆಹಣ್ಣು ಬೆಲ್ಲ ಅಷ್ಟೇ ಅಲ್ವಾ. ನೀವು ಹುರಿತಾ ಇದ್ದಿದ್ದಂಗೆ ಅದು ಫ್ಲೇವರ್ ಬಂದ್ಬಿಡುತ್ತೆ, ಅದು ಮಗ್ಗಿಬಿಡುತ್ತೆ ಚೆನ್ನಾಗಿ. ಈಗ ನೋಡಿ ಆಗ್ತಾ ಬಂದಿದೆ. ಈಗ ನಾವು ಇದನ್ನ ಅವಾಗಲೇ ಎಳ್ಳು ಮತ್ತು ಕೊಬ್ಬರಿ ಹುರ್ಕೊಂಡು ಪುಡಿ ಮಾಡ್ಕೊಳ್ಬೇಕಲ್ಲ, ಅದನ್ನು ಪುಡಿ ಮಾಡಿ ಇದನ್ನು ಹಾಕಿ ಕೊಬ್ಬರಿ ಮತ್ತು ಎಳ್ಳು ಪೂರ್ತಿಯಾಗಿ ಪುಡಿ ಆಗ್ಬೇಕಾ? ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಸ್ವಲ್ಪ ತರ್ತರಿಯಾಗಿ ಸಿಕ್ಕಿದ್ರೇನೆ ಚೆನ್ನಾಗಿರುತ್ತೆ ಕೊಬ್ಬರಿ. ಹೌದೌದು, ಹಾಕ್ಬಿಡಿ ಮೇಡಮ್. ಹಾಕ್ಬಿಡಿ ತೊಂದರೆ ಇಲ್ಲ. ಸ್ವಲ್ಪ ಪೀಸಸ್ ಇದ್ರೂ ಏನು ಪರವಾಗಿಲ್ಲ. ಅದಿಷ್ಟು ನಿಮಿಷ ಇದು ಇಷ್ಟ ಹಾಕ್ತೀವಲ್ಲ ಅಷ್ಟು ಟೇಸ್ಟ್ ಜಾಸ್ತಿನೇ ಕೊಡುತ್ತಿದ್ದು, ಎಳ್ಳು ಮತ್ತು ಕೊಬ್ಬರಿದು. ಇದು ರೆಡಿ ಆಯ್ತಿದು, ಇಳಿಸೋಣ. ಅವಲಕ್ಕಿದು ಡಿಶ್ ಏನೇ ಮಾಡಿದ್ರು ಪಟಾಪಟ ಬೇಗ ಆಗುವಂಥದ್ದು, ಅಷ್ಟೇ ಟೇಸ್ಟ್ ಆಗಿರುವಂಥದ್ದು. ನೀವು 5 ನಿಮಿಷದಲ್ಲಿ ಮಾಡಿದ್ರೇನು ಆ ಥರ ಇರುತ್ತೆ ಅಂತಲ್ಲ, 5 ನಿಮಿಷಕ್ಕೂ ಅಷ್ಟು ಟೇಸ್ಟು ಇರುತ್ತೆ ಅದು, ಅಲ್ವಾ? ಸರಿ, ಇದೀಗ ರೆಡಿ. ರೆಡಿ, ಸರ್ವ್ ಮಾಡುವ. ಇದಿಷ್ಟು ರೆಡಿ ಆಗಿದೆ ಅಲ್ಲ. ಈಗ ಇದಕ್ಕೆ ಸ್ವಲ್ಪ ಮೇಲೆ ಸ್ವಲ್ಪ ಸ್ಪ್ರಿಂಕಲ್ ಮಾಡೋಣ. ಇದು ಪುಡಿ ಫ್ರೆಶ್ ಪೌಡರ್ ಮಾಡಿದ್ದೀವಲ್ಲ, ಇದು ಮೇಲೆ ಸ್ಪ್ರಿಂಕಲ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಭಾಳ ಬೇಡ, ಸ್ವಲ್ಪನೇ. ಖಾರ ತಿನ್ನೋರಿಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ರುಚಿ ಕೊಡುತ್ತೆ, ಎಕ್ಸ್ಟ್ರಾ ಸ್ಪೈಸ್. ಹೌದು, ಹಸಿ ಕೊಬ್ಬರಿ ಇದು ಎಷ್ಟು ಹಾಕಿದ್ರೂ ಸಹಿತ ಟೇಸ್ಟೇನೆ. ಅಲ್ಲಿ ಒಣ ಕೊಬ್ಬರಿ ಮಿಕ್ಸಿಗೆ ಹಾಕಿರ್ತೀವಲ್ಲ, ಇದು ಸ್ವಲ್ಪ ಮೇಲ್ಗಡೆಗೆ. ಬಟ್ ಇದು ಅವಾಗಿಂದ ಅವಾಗ ತುರಿದು ಹಾಕಿದ್ರೆ ಟೇಸ್ಟ್ ಚೆಂದ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪವಾಸಕ್ಕೆ, ಹಬ್ಬಕ್ಕೆ, ಪ್ರತಿಯೊಂದಕ್ಕೂ ಬೇಕಾಗುವಂಥ ಅವಲಕ್ಕಿ, ಗೊಜ್ಜು ಅವಲಕ್ಕಿ. ಸೊ ಇವತ್ತು ಎಲ್ಲ ಡಿಶ್ ಕೂಡ ಅವಲಕ್ಕಿಯಿಂದಲೇನಾ ಅಥವಾ ಇನ್ನೂ ಬೇರೆ ಏನಾದರೂ ಮಾಡ್ತಾ ಇದ್ದೀರಾ ಹೇಗೆ? ಇಲ್ಲ, ಇವತ್ತೆಲ್ಲ ಅವಲಕ್ಕಿನೇ. ಅವಲಕ್ಕಿ ಡೇ ಇವತ್ತು, ಉಪವಾಸಕ್ಕೆ ಬೇಕಾಗಿರೋ ಉಪವಾಸಕ್ಕೆ ಆಗೋದು. ಹಾಗಾದ್ರೆ ಎಲ್ಲ ಕೂಡ ಒಮ್ಮೆಲೇನೆ ನೋಡ್ಕೊಳ್ಳೋಣ. ಓಕೆ, ಎಸ್, ಥ್ಯಾಂಕ್ ಯು ಮೇಡಮ್. ಉಪವಾಸಕ್ಕೆ ಬೇಕಾಗುವಂಥ ಗೊಜ್ಜವಲಕ್ಕಿ ತಯಾರಿಸ್ಕೊಟ್ಟಿದ್ದಾರೆ. ಇನ್ನೇನು ನವರಾತ್ರಿ ಎಲ್ಲ ಶುರು ಆಗ್ತಾ ಇದೆ, ಕೆಲವರಂತೂ ಉಪವಾಸ ಮಾಡ್ಕೊಳ್ತಾರೆ, ದೇವರಿಗೆ ನೈವೇದ್ಯವನ್ನು ಕೂಡ ಇಡಬೇಕು. ಸೊ ಇದನ್ನು ಹೇಗೆ ಮಾಡೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಗೊಜ್ಜವಲಕ್ಕಿ ತಯಾರಿಸುವ ವಿಧಾನ: ಮೊದಲು ದಪ್ಪ ಅವಲಕ್ಕಿಯನ್ನು ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ನಂತರ ಹುಣಸೆ ಹಣ್ಣು, ಬೆಲ್ಲ, ಸಮ ಪ್ರಮಾಣದಲ್ಲಿ ಉಪ್ಪು, ಮೆಣಸಿನ ಪುಡಿ, ಸಾಂಬಾರ್ ಪುಡಿ, ಅವಲಕ್ಕಿಯ 3/4 ಭಾಗ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣಕ್ಕೆ ಪುಡಿ ಮಾಡಿದ ಅವಲಕ್ಕಿ ಹಾಕಿ ನೆನೆಸಿಡಿ. ಇನ್ನೊಂದೆಡೆ ಬಿಳಿ ಎಳ್ಳು, ಒಣ ಕೊಬ್ಬರಿಯನ್ನು ಹುರಿಯಿರಿ.
ಬಳಿಕ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಶೇಂಗಾ ಬೀಜ ಒಗ್ಗರಣೆ ಮಾಡಿಕೊಂಡು ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸು, ಜೀರಿಗೆ, ಕರಿಬೇವು, ಮೆಣಸಿನ ಪುಡಿ ಎಲ್ಲವನ್ನ ಹಾಕಿ ಒಗ್ಗರಣೆ ಮಾಡಿಕೊಂಡು ನೆನೆಸಿಟ್ಟ ಅವಲಕ್ಕಿ, ಎಳ್ಳು ಹಾಗೂ ಕೊಬ್ಬರಿ ಪುಡಿ ಹಾಕಿ ಹುರಿದು ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಗೊಜ್ಜವಲಕ್ಕಿ ಸವಿಯಲು ಸಿದ್ಧ. ಉಪವಾಸಕ್ಕೆ ಬೇಕಾಗುವಂಥ ಒಂದು ಗೊಜ್ಜವಲಕ್ಕಿಯನ್ನು ಹೇಳ್ಕೊಟ್ಟಿದ್ದಾರೆ. ಇನ್ನಷ್ಟು ಬೇರೆ ಡಿಶಸನ್ನು ಹೇಳ್ಕೊಡ್ತಾರೆ, ಅದು ಕೂಡ ಅವಲಕ್ಕಿಯಿಂದಲೇ ಕೂಡ ಮಾಡ್ತಾ ಇರುತ್ತೆ. ಅದು ಕೂಡ ಉಪವಾಸಕ್ಕೆ ಆಗುವಂಥದ್ದು. ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀರು ತಗೊಳ್ಳಿ, ಸಣ್ಣ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಶಶಿ ಸೋಪ್, ಹಾಗೆಯೇ ಬೇಕ್ ಸ್ಟುಡಿಯೋ. ಒಂದಂತೂ ಉಪವಾಸಕ್ಕೆ ಬೇಕಾದಂಥ ಗೊಜ್ಜವಲಕ್ಕಿ ಏನೋ ತಯಾರಾಯಿತು. ನೆಕ್ಸ್ಟ್ ಉಪವಾಸಕ್ಕೆ ಆಗುವಂಥ ಯಾವ ರೆಸಿಪಿ ಬನ್ನಿ ಕೇಳೋಣ. ಈಗ ಅವಲಕ್ಕಿಯಿಂದ ಉಪವಾಸಕ್ಕೆ ಆಗುವಂಥ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಈಗ ನೋಡಿ, ಇದಕ್ಕೆ ಬೇಕಾಗುವಂಥದ್ದು ಎರಡನ್ನು ತೋರಿಸ್ಕೊಡ್ತೀನಿ. ಈಗ ಎರಡು? ಹೌದು. ನೀವು ಒಂದನ್ನು ತೋರಿಸೋದು, ಅದ್ರ ಜೊತೆಯಲ್ಲೇ ಇನ್ನೊಂದು. ಎರಡು ಸಿಂಪಲ್, ಕಷ್ಟ ಏನಿಲ್ಲ. ಸೊ ಒಟ್ಟೊಟ್ಟಿಗೆ ಮಾಡೋಣ ಅದನ್ನ. ಅಲ್ಲಿಗೆ ಈ ನವರಾತ್ರಿ ಟೈಮಲ್ಲಿ 3 ದಿನ ಏನಾದರೂ ಬೇರೆ ಬೇರೆ ಮಾಡಬೇಕು ಅಂದ್ರೆ ಇದನ್ನ ಮಾಡ್ಕೊಳ್ಬೋದು, ಆರಾಮಾಗಿ ಮಾಡ್ಬೋದು. ಒಂದು ಸಿಹಿ ಅವಲಕ್ಕಿ, ಇನ್ನೊಂದು ಮೊಸರು ಅವಲಕ್ಕಿ. ಮೊಸರು ಅವಲಕ್ಕಿ? ಹೌದು. ನೋಡಿ, ಈಗ ಅದು ಎಷ್ಟು ಟೇಸ್ಟ್ ಇರುತ್ತೆ. ನಿಮಗೆ ಎನಿ ಟೈಮ್ ತಿನ್ನೋಂಥ, ಸಮ್ಮರಲ್ಲಿ ಕೂಡ ತಿನ್ಬೋದು, ಉಪವಾಸಕ್ಕೆ ತಿನ್ಬೋದು. ಹಾಗಾಗಿ ಸಿಹಿ ಅವಲಕ್ಕಿ, ಮೊಸರು ಅವಲಕ್ಕಿ ಎರಡು. ಸಿಹಿ ಅವಲಕ್ಕಿ ನಾವೀ ಇಲ್ಲಿ ಮಾಡ್ತೀವಲ್ಲ, ಅದಕ್ಕೆ ಇಲ್ಲ ಇಲ್ಲ, ಅದು ಫುಲ್ ಚೇಂಜೇನೆ. ನಮ್ಮ ಸಿಹಿ ಅವಲಕ್ಕಿ ಫುಲ್ ಚೇಂಜೇನೆ. ಸೊ ಈಗ ನೋಡಿ, ಸರಿ ನೋಡೋಣ ಹಾಗಾದ್ರೆ. ಈಗ ನೋಡಿ, ಫಸ್ಟ್ ಈ ಅವಲಕ್ಕಿನ ಮೀಡಿಯಂ ಅವಲಕ್ಕಿನ ನೆನೆಸಿಟ್ಕೊಳ್ಳೋಣ. ನೀರು ಕೊಡಿ, 1 ಬೌಲಷ್ಟು ಮೀಡಿಯಂ ಅವಲಕ್ಕಿ. ನೀರು ಹಾಕ್ಕೊಡಿ, ನೀರಲ್ಲಿ ಹಾಕಿ ನೆನೆಸೋಣ. ಅವಲಕ್ಕಿ ಮುಳುಗೋ ಅಷ್ಟು ನೀರು ಹಾಕೋದು ಇದಕ್ಕೆ. ಅಂದ್ರೆ ಅದನ್ನು ತೊಳೆದು ತೆಗಿಯೋದು? ತೊಳೆದು ಕೂಡ ತೆಗಿಬೋದು, ಬಟ್ ಹಾಗೇನು ಕೂಡ ಉಪಯೋಗಿಸ್ಬೋದು. ಈಗ ಬೇರೆ ನೆನೆಸ್ಕೊಳ್ತಾ ಹೌದೌದು, ನೆನೆಸ್ತಾ ಇರೋದು ಅಷ್ಟೇ. ಈಗ ಸ್ವಲ್ಪ ನೆನೆಯಲಿ ಇದು. ಈಗ ನೆನೆಯವರೆಗೂ ಇದನ್ನು ಪಕ್ಕಕ್ಕಿಡೋಣ. ಅಷ್ಟೊತ್ತಿಗೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಸಿಹಿ ಅವಲಕ್ಕಿಗೆ. ಮಿಕ್ಸಿ ಮಾಡ್ಕೊಳ್ಬೇಕಾ? ಒಂದು ಕಡಾಯಿ ಇಡಿ, ಸ್ವಲ್ಪ ತಗೊಂಡು ಗ್ಯಾಸ್ ಆನ್ ಮಾಡಿ. ನೋಡಿ, ಗಸಗಸೆ ಇದೆಲ್ಲ, ಇದನ್ನು ಸ್ವಲ್ಪ ಹುರಿಯೋಣ. ಇದಕ್ಕೆ ಸಿಹಿ ಅವಲಕ್ಕಿಗೆ ಒಂದು ದೊಡ್ಡ ಸ್ಪೂನಷ್ಟು ಗಸಗಸೆ ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸಿ ಜೊತೆಯಲ್ಲಿ ಹಾಕ್ಕೊಂಡ್ರೆ ಆಯಿತು. ಇದು ಬೇಗ ಆಗುತ್ತೆ. ಇದು ಗಸಗಸೆ ಸ್ವಲ್ಪ ಹುಷಾರಾಗಿ ಹುರಿಬೇಕು, ಕಪ್ಪು ಬಂದ್ಬಿಡುತ್ತೆ ಬೇಗ. ಇದು ಗಸಗಸೆ ಪಾಯಸ ಬೇರೆ ಮಾಡ್ತಾರೆ ಈ ಹಬ್ಬಕ್ಕೆಲ್ಲ. ಹೌದೌದು. ಬಟ್ ಗಸಗಸೆ ಪಾಯಸ ತಿಂದ್ರೆ ಅವತ್ತು ಪೂರ್ತಿಯಾಗಿ ನಿದ್ದೆ ಮಾಡೋದು. ಹೌದು, ಗಸಗಸೆ ಪಾಯಸ. ಇದು ನೋಡಿ, ಇಷ್ಟು ಬೆಚ್ಚಗಾಗಿದೆ ಅಲ್ಲ, ಇಷ್ಟು ಸಾಕು. ಬಿಸಿ ಆದ್ರೆ ಆಯ್ತು. ಸಾಕು ಅಷ್ಟೇ. ಅದು ಚಂದಾಗಿ ರಸ ಬಿಡುತ್ತೆ ಅನ್ನೋದಕ್ಕೋಸ್ಕರ. ಈಗ ನೋಡಿ, 1 ಬಟ್ಲಷ್ಟು ಹಸಿ ಕೊಬ್ಬರಿ ರುಬ್ಲಿಕ್ಕೆ ಇದು. ನೋಡಿ, ಇದಿಷ್ಟು ಹಸಿ ಕೊಬ್ಬರಿ ಮತ್ತೆ ಈ ಹುರಿದಿರೋ ಅಂಥದ್ದು ಅದನ್ನು ಹಾಕೊಳ್ಳೋದು. ಇದನ್ನು ಇದಕ್ಕೆ ಹಾಕೋಣ. ಈಗ ನೋಡಿ, ಇದೆರಡನ್ನು ಮಿಕ್ಸಿ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ. ಫಸ್ಟಿಗೆ ನೀರು ಹಾಕೋದು ಬೇಡ, ಫಸ್ಟ್ ಸ್ವಲ್ಪ ಪೌಡರ್ ಮಾಡಿ ಆಮೇಲೆ ನೀರು ಹಾಕಿ ರುಬ್ಬಿ ಅದನ್ನು.
ಅಷ್ಟೊತ್ತಿಗೆ ಅದು ರುಬ್ಬ ಅಷ್ಟೊತ್ತಿಗೆ ಇಲ್ಲಿ ನೋಡಿ ಅವಲಕ್ಕಿ ನೆಂದಿದೆ ಈಗ, ಹೌದಾ? ನಾವು ಅದಕ್ಕೆ ಮೊಸರು ಅವಲಕ್ಕಿ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೋಸ್ಕರ ಅರ್ಧನ ಶಿಫ್ಟ್ ಮಾಡೋಣ ಇದಕ್ಕೆ. ಮೊಸರು ಅವಲಕ್ಕಿಗೆ ಅರ್ಧ ಆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ನಾನು ಇದನ್ನ ರುಬ್ಕೊಡ್ತೀನಿ. ಅದಕ್ಕೆ ನೀರು ಹಾಕಿ ರುಬ್ಬಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕ? ಸ್ವಲ್ಪ ಹಾಕಿ. ಸಾಕು ಸಾಕು. ಸಾಕು. ತೋರಿಸಿ. ಅಷ್ಟು ಪ್ರಮಾಣ ಸಾಕು. ಈಗ ನೋಡಿ ಇದಕ್ಕೆ ನೆಂದಿರೋದಲ್ಲ ಅವಲಕ್ಕಿ, ಇದಕ್ಕೆ ಬೆಲ್ಲ ಹಾಕೋಣ. ಇದು ಸಿಹಿ ಅವಲಕ್ಕಿ, ಇದಕ್ಕೆ ಬೆಲ್ಲ ಹಾಕಿ ಕಲಸೋಣ. ನೋಡಿ ಇದಕ್ಕೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಏನು ಬೇಡ ಇದಕ್ಕೆ. ಬೇಕಂದ್ರೆ ಹಾಕೋಬೋದಾಗ್ಲಿ, ಅದ್ರ ರೆಸಿಪಿಗಂತೂ ಏನು ಬೇಡ ಇದಕ್ಕೆ. ಸಿಹಿ ಅವಲಕ್ಕಿಗೆ ಇದಿಷ್ಟೇ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ. ಬೆಲ್ಲ ಮಾತ್ರ ನುಣ್ಣು ಕುಟ್ಕೊಂಡಿರ್ಬೇಕು, ಚೆನ್ನಾಗಿ ನೈಸ್ ಆದರೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ. ಬರೀ ಅದನ್ನ ನೆನೆಸಿದ್ದನ್ನ ಅದಕ್ಕೆ ಇದಕ್ಕೆ ಹಾಕಿ ಕಲಸೋದು. ಇನ್ನು ಹಾಕಿ ಕಲಸಿ ನೋಡಿ, ಇದು ಮಿಕ್ಸಿ ಮಾಡಿರೋದಿದೆಲ್ಲ ಇದನ್ನು ಇದಕ್ಕೆ ಹಾಕೋದು. ಇದೇನು ಗಸಗಸೆ ಪಾಯಸ ಮಾಡ್ತೀವಲ್ವ, ಅದಕ್ಕೆ ಏನು ಮಾಡ್ತೀವಿ, ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಬೆಲ್ಲ ಹಾಕಿ ಕುದಿಸ್ತೀವಲ್ವ, ಇದು ಕುದಿಸೋ ಕೆಲಸ ಇಲ್ಲ. ಇದು ಹಾಗೆ, ಇದು ಏನು ಕುದಿಸೋ ಇದಕ್ಕೆ ಗ್ಯಾಸೇ ಬೇಡ. ಅದೊಂದು ಹುರಿಯಲಿಕ್ಕೆ ಬಿಟ್ಟರೆ ಇನ್ನು ಇದಕ್ಕೆ ಏನಕ್ಕೂ ಗ್ಯಾಸ್ ಬೇಡ. ಹಾಗಾದ್ರೆ ತೆಗ್ದ್ಬಿಡ್ತೀನಿ. ಇಲ್ಲ, ಅದು ಒಂದು ಸ್ವಲ್ಪ ಇರಲಿ. ಮೊಸರು ಅವಲಕ್ಕಿ ಒಗ್ಗರಣೆ ಹಾಕೋಣ, ಒಗ್ಗರಣೆ ಹಾಕಲಿಕ್ಕೆ ಇರಲಿ. ನೋಡಿ ಇದಾಗಿದೆ ಅಲ್ಲ, ಇದನ್ನೊಂದು ಪಕ್ಕಕ್ಕೆ ಇಡೋಣ. ಈಗ ನಾವು ಮೊಸರು ಅವಲಕ್ಕಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಹಾಗಾದ್ರೆ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕೋಬೇಕಾಗುತ್ತೆ. ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಆಗಲೇ ಹೇಳಿದಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಒಗ್ಗರಣೆಗೆ ಸ್ವಲ್ಪ ಸಾಕು. ಇದು ಸ್ವಲ್ಪ ಎಣ್ಣೆ ಕಾಯಿಲಿ. ಅಷ್ಟೊತ್ತಿಗೆ ನೋಡಿ ನಾವು ನೆನೆಸಿಟ್ಟಿದ್ದೀವಲ್ಲ ಏನು ಅವಲಕ್ಕಿನ, ಅವಲಕ್ಕಿಗೆ ನೋಡಿ ಗಟ್ಟಿ ಮೊಸರು, ಸ್ವಲ್ಪ ಹಾಲು, ಮೊಸರು. ಬೇಕಿದ್ದವರು ಸ್ವಲ್ಪ ಹುಳಿ ಕಮ್ಮಿ ತಿನ್ನೋರಾದರೆ ಸ್ವಲ್ಪ ಹಾಲು, ಬೇಡ ನಾವು ತಿಂತೀವಿ ಅನ್ನೋಂಗಿದ್ರೆ ಪೂರ್ಣ ಪ್ರಮಾಣದಲ್ಲಿ ಮೊಸರು. ಅಂದರೆ ಸ್ವಲ್ಪ ಗಟ್ಟಿ ಕೆನೆ ಮೊಸರು ಇದ್ದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ತಕ್ಕಷ್ಟು ಉಪ್ಪು ಇದಕ್ಕೆ. ಈಗ ನೋಡಿ ಅದು ಎಣ್ಣೆ ಕಾದಿದೆ ಅಲ್ಲ, ಈಗ ಇದಕ್ಕೆ ಸಾಸಿವೆ ಒಗ್ಗರಣೆಗೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಸ್ವಲ್ಪ, ಒಣಮೆಣಸಿನ್ಕಾಯಿ ಒಂದು ತುಂಡು, ಆಮೇಲೆ ಕರಿಬೇವು. ನೋಡಿ ಇದಾಗಿದೆ. ಈಗ ಆಫ್ ಮಾಡಿಬಿಡೋಣ. ಆಫ್ ಮಾಡಿ ಒಗ್ಗರಣೆ. ಹೌದೌದು, ಇಷ್ಟೇ ಒಗ್ಗರಣೆ. ಇದಕ್ಕೇನಿಲ್ಲ ಜಾಸ್ತಿ ಒಗ್ಗರಣೆ, ಇದಿಷ್ಟೇ ದಿನನಿತ್ಯ ಬೇಸಿಕ್ ಒಗ್ಗರಣೆ ಅಂತೀವಲ್ಲ ಅಷ್ಟೇ. ಈಗ ಇದನ್ನು ಇದಕ್ಕೆ ಶಿಫ್ಟ್ ಮಾಡೋಣ. ಹಾಕ್ಲಾ? ಹಾಕಿ. ನೋಡಿ ಇಷ್ಟು ಅದಕ್ಕೆ. ಈಗ ನೋಡಿ ಉಪವಾಸದಲ್ಲಿ ತಂಪಾಗಬೇಕಂತೀವಿ, ಆದರೆ ಅನ್ನ ತಿನ್ನೋಂಗಿಲ್ಲ, ಹೌದಾ? ಅಂಥ ಟೈಮಲ್ಲಿ ಅವಲಕ್ಕಿನೇ ತಿನ್ಬೋದಲ್ವಾ? ನೋಡಿ ಇದಕ್ಕೆ ಈಗ ನಾವು ಇಷ್ಟು ಹಸಿ ಕೊಬ್ಬರಿ ಇದೆ ಅಲ್ಲ, ಇದಿಷ್ಟು ಹಾಕಿಬಿಡೋಣ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೇಳ್ತಾರಲ್ಲ, ಇಂಗು ತೆಂಗು ಇದ್ದರೆ ಮಂಗನಂಥವ್ರು ಕೂಡ ಅಡುಗೆ ಮಾಡ್ಬೋದು ಅಂತ. ಹಾಗಾಗಿ ಕೊಬ್ಬರಿ ಹಾಕಿದಷ್ಟು ಅಡುಗೆಗೆ ರುಚಿ ಜಾಸ್ತಿ. ಸೊ ತಕ್ಷಣಕ್ಕೆ ನೋಡುವಾಗ ಇದು ಮೊಸರನ್ನ ಥರ ಕಾಣ್ತಾ ಇದೆ. ಹೌದೌದು. ನೋಡಿ ಇದು ಸ್ವೀಟ್ ಅವಲಕ್ಕಿ ಮಾಡಿದ್ದೀವಲ್ಲ, ಇದನ್ನು ಇಡೋಣ. ಈಗ ಮೊಸರು ಅವಲಕ್ಕಿ.
ಈಗ ಸಿಹಿ ಅವಲಕ್ಕಿ, ಮೊಸರು ಅವಲಕ್ಕಿ ಎಸ್ ಎರಡೂ ರೆಡಿ ಆಗಿದೆ ನಿಮಗೋಸ್ಕರ. ಕಾಣ್ತಾ ಇದೆ ಮಾತ್ರ ಎರಡು ಕೂಡ. ವಾವ್. ಸೊ ಯಾವ್ದು ಬೇಕೋ ಅದು ಆಫ್ ಮಾಡ್ಬೋದು. ಸ್ವಲ್ಪ ವೆಟ್ಟಾಗಿ ಬೇಕು ಅಂದರೆ ಮೊಸರು ಅವಲಕ್ಕಿ. ಹೌದೌದು. ಥ್ಯಾಂಕ್ ಯು ಸೋ ಮಚ್. ಉಪವಾಸಕ್ಕೆ ಬೇಕಾಗುವಂಥ ಮೊಸರು ಅವಲಕ್ಕಿ ಹಾಗೂ ಸಿಹಿ ಅವಲಕ್ಕಿ ಮಾಡಿದ್ದಾರೆ. ಸಿಹಿ ಅವಲಕ್ಕಿ ನಾವು ಯಾವಾಗಲೂ ಯೂಶ್ವಲಿ ಮಾಡಿದಾಗೆ ಇಲ್ಲ, ಡಿಫ್ರೆಂಟ್ ಆಗಿದೆ. ಹಾಗೆಯೇ ಮೊಸರು ಅವಲಕ್ಕಿ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೇಗೆ ಅದು ಇನ್ನೊಂದು ಸರಿ ನೋಡ್ಕೊಂಡು ಬನ್ನಿ. ಸಿಹಿ ಅವಲಕ್ಕಿ ಹಾಗೂ ಮೊಸರು ಅವಲಕ್ಕಿ ತಯಾರಿಸುವ ವಿಧಾನ. ಮೊದಲು ದಪ್ಪ ಅವಲಕ್ಕಿಗೆ ಮುಳುಗುವಷ್ಟು ನೀರು ಹಾಕಿ ನೆನೆಸಿಕೊಳ್ಳಿ. ಇನ್ನೊಂದೆಡೆ ಗಸಗಸೆಯನ್ನು ಹುರಿದು ತೆಂಗಿನ ತುರಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ನೆನೆಸಿದ ಅವಲಕ್ಕಿಯ 2 ಭಾಗ ಮಾಡಿಕೊಂಡು ಒಂದು ಭಾಗಕ್ಕೆ ಬೆಲ್ಲ ಹಾಗೂ ರುಬ್ಬಿದ ಗಸಗಸೆ ಸೇರಿಸಿ ಕಲಸಿಕೊಳ್ಳಿ. ಈಗ ಸಿಹಿ ಅವಲಕ್ಕಿ ರೆಡಿ. ಇನ್ನುಳಿದ ಅರ್ಧ ಭಾಗ ನೆನೆಸಿದ ಅವಲಕ್ಕಿಗೆ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ. ಕೊನೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಉದ್ದಿನಬೇಳೆ ಹಾಗೂ ಕಡಲೆಬೇಳೆ, ಜೀರಿಗೆ, ಒಣಮೆಣಸು, ಕರಿಬೇವು ಒಗ್ಗರಣೆ ಮಾಡಿಕೊಂಡು ಅವಲಕ್ಕಿಗೆ ಸೇರಿಸಿ ತೆಂಗಿನ ತುರಿ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಸಿಹಿ ಅವಲಕ್ಕಿ ಹಾಗೂ ಮೊಸರು ಅವಲಕ್ಕಿ ಸವಿಯಲು ಸಿದ್ಧ. 3 ಬಗೆಯ ಅವಲಕ್ಕಿ ಡಿಶಸ್, ಅದು ಕೂಡ ಉಪವಾಸಕ್ಕೆಲ್ಲ ಆಗುವಂಥದ್ದು. ಹೌದೌದು. ಟೇಸ್ಟಿಂಗ್ ಟೈಮ್ ನೋಡಿ ಮೇಡಮ್ ಹೇಗಾಗಿದೆ ನೋಡಿ. ನಾನು ನೋಡ್ತೀನಿ ಖಂಡಿತ. ಸೊ ಯಾವ್ದು ಫಸ್ಟ್ ನೋಡಲಿ ಅಂತ ಅನ್ಕೊಳ್ತೀನಿ. ಸಿಹಿಯಿಂದ ಶುರು ಮಾಡಿ. ಸಿಹಿಯಿಂದನಾ? ತಗೊಳ್ಳಿ ನೀವು. ತಗೊಳ್ಳಿ. ಸಾಫ್ಟಾಗಿ ಬಂದಿದೆ, ತುಂಬ ಸಾಫ್ಟ್ ಇದೆ ಅಲ್ಲ. ಅದು ನೆನೆಸಿ ಇಟ್ಕೊಂಡು ಸ್ವಲ್ಪ ಹೊತ್ತು ಇಟ್ಟಿರೋದ್ರಿಂದ ಸಾಫ್ಟ್ ಇರುತ್ತೆ. ಗಸಗಸೆ ಫ್ಲೇವರ್ ಗೊತ್ತಾಗ್ತದೆ, ಕೊಬ್ಬರಿ ಗಸಗಸೆದು. ಚೆನ್ನಾಗಿದೆ ವೆರಿ ನೈಸ್. ಸೊ ಇದು ನೋಡೋಣ. ತಗೊಳ್ಳಿ. ಈ ಪುಳಿಯೋಗರೆ ಈ ಥರದ್ದೆಲ್ಲ ನಾವು ತಿಂತೀವಲ್ಲ, ಆ ಥರ ಆಗಿದೆ. ಈ ಮಸಾಲ ಇದು ಚಿತ್ರಾನ್ನ ಅಂತ ಹೇಳ್ತಾರೆ, ಆ ಟೇಸ್ಟ್ ಇದೆ ಅಲ್ವಾ? ಸಿಮಿಲರ್ ಟು ದಟ್ ಓನ್ಲಿ. ಏನಂದರೆ ಅವೆಲ್ಲ ನೈವೇದ್ಯಕ್ಕೆ ಇಡಕ್ಕೆ ಬರದೇ ಇರೋವಂಥದ್ದು, ಉಪವಾಸಕ್ಕೆ ತಿನ್ನಕ್ಕಾಗದೇ ಇರೋವಂಥದ್ದು. ಇದಾದರೆ ನೀವು ಎನಿ ಟೈಮ್ ಯಾರನ್ನೂ ಕೇಳೋ ಕೆಲಸನೇ ಇಲ್ಲ, ಆರಾಮಾಗಿ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ತಿನ್ಬಿಡ್ಬೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಮೊಸರು ಅವಲಕ್ಕಿ ಇದು ನನಗೆ ಈ ಥರ ಮೊಸರನ್ನ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಲೈಟಾಗಿ ಏನಾದರೂ ತಿನ್ನಬೇಕು, ಇವತ್ತೇನು ಬೇಡ ಮಸಾಲೆದಾರ ಬೇಡ ಅಂತ ಹೇಳಿದ್ರೆ ನೋಡಿ, ಅಂಥ ಟೈಮಲ್ಲಿ ವಾವ್ ಹೇಗಿದೆ ಸೂದಿಂಗ್, ಪೂರ್ತಿಯಾಗಿ ತಿನ್ಬಿಡ್ಬೋದು. ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸ್ವಲ್ಪನೂ ಮಸಾಲೆ ಪದಾರ್ಥ ಇಲ್ಲದೆ ಇರೋವಂಥದ್ದು, ಯಾವಾಗಿಗೂ ತಿನ್ಬೋದಂಥದ್ದು. ಇದು ಎಕ್ಸಾಕ್ಟ್ಲಿ ಮೊಸರನ್ನ ಥರನೇ. ನಾವು ಒಗ್ಗರಣೆ ಹಾಕಿ ಮೊಸರನ್ನ ಹೇಗೆ ಮಾಡ್ತೀವೋ ಅದೇ ಥರ ಇದೆ. ಬಟ್ ಆ ಅನ್ನದ ಒಂದು ಟೆಕ್ಸ್ಚರ್ ಬರೋದಕ್ಕೋಸ್ಕರ ನೆನೆಸಿಟ್ಕೊಳ್ತೀವಿ. ನೆನೆಸ್ಬೇಕು. ಇಲ್ಲ ಅಂತಂದರೆ ಡ್ರೈ ಆಗಿಬಿಡುತ್ತೆ. ನಾವು ಮೊಸರು ಹಾಕಿದ ತಕ್ಷಣ ಏನಾಗುತ್ತೆ, ಹೀರ್ಕೊಂಡ್ಬಿಡುತ್ತಲ್ವ, ಅದು ಫುಲ್ ಡ್ರೈ ಆಗಿಬಿಡುತ್ತೆ. ನೆನೆಸಿದ್ರೆ ಮಾತ್ರ ನಿಮಗೆ ಆ ಥರ ಬರುತ್ತದು. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಅಂದರೆ ಇನ್ನೇನು ಈ ಹಬ್ಬಕ್ಕೆ ನವರಾತ್ರಿಗೆಲ್ಲ ಉಪವಾಸ ಯಾರೆಲ್ಲ ಮಾಡ್ತಾರೆ ಅಂತ ಹೌದೌದು, ಅವ್ರಿಗೆಲ್ಲ ಇದನ್ನು ನೈವೇದ್ಯವಾಗೂ ಕೂಡ ಇಟ್ಕೊಳ್ಬೋದು. ಯಾಕೆಂತ ಹೇಳಿದ್ರೆ ನೈವೇದ್ಯ ಅಂದ ತಕ್ಷಣ ತುಂಬ ಎಲಾಬ್ರೇಟ್, ತುಂಬ ಹೊತ್ತು ಮಾಡೋಕ್ಕಾಗಲ್ಲ, ತುಂಬ ಕೆಲಸ ಇರುತ್ತೆ ಹಬ್ಬದ ಟೈಮಲ್ಲಿ. ದೇವ್ರಿಗೆ ಏನಾದರೂ ಇಡಬೇಕು ಅಂದರೆ ಅದಕ್ಕೂ ಚೆನ್ನಾಗಿ ನೈವೇದ್ಯ ಮಾಡಿರೋ ಪದಾರ್ಥಕ್ಕೆ ಅಷ್ಟು ಮಹತ್ವ ಅಲ್ವಾ? ಅದು 5 ನಿಮಿಷದಲ್ಲೇ ಮಾಡಿರಲಿ, 1 ಗಂಟೆಯಲ್ಲೇ ಮಾಡಿರಲಿ, ಅದಕ್ಕಂತ ಮಹತ್ವ ಅಷ್ಟಿದೆ. ದೇವ್ರ ಮುಂದಿಟ್ಟು ತಿಂದಾಗ ಯಾವ ಪ್ರಸಾದ ಆದರೂ ನಮಗೆ ಅಷ್ಟು ರುಚಿ ಕೊಡೋದು. ದೇವಸ್ಥಾನಕ್ಕೆ ಹೋದಾಗ ತುಂಬ ಚೆನ್ನಾಗಿದೆ ಅಂತೀವಿ, ಏನಕ್ಕೆ ದೇವ್ರಿಗೆ ಒಂದು ಸಮರ್ಪಣೆ ಮಾಡಿರ್ತಾರೆ ಅದರಿಂದ. ಅದೇ ಖಂಡಿತ ಅಲ್ವಾ? ದೇವರಿಗೆ ಸಮರ್ಪಿಸಿ ನಂತರ ನಾವು ಸೇರಿಸಿದ್ರೆ ಅದರ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ವೆರಿ ನೈಸ್, ತುಂಬ ಚೆನ್ನಾಗಿದೆ ಮೇಡಮ್. ಒಳ್ಳೆ ಅದ್ಭುತವಾದಂಥ ನೈವೇದ್ಯ ಖಾದ್ಯಗಳನ್ನು ಹೇಳ್ಕೊಟ್ರಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ
ಸೊ ಹಬ್ಬದ ಸಂದರ್ಭ ನೆಂಟರಿಷ್ಟರು ಕೂಡ ಜಾಸ್ತಿ ಬರ್ತಾ ಇರ್ತಾರೆ. ಒಳ್ಳೆ ಅನ್ನವನ್ನ ಅನ್ನ ಕೂಡ ಮಾಡ್ಕೊಳ್ಬಹುದು, ಗಂಜಿ ಮಾಡೋದಿದ್ರೆ ಗಂಜಿಗೂ ಹಾಕೊಳ್ಬಹುದು, ಅಥವಾ ಏನಾದ್ರೂ ಕಡುಬು ಮಾಡ್ತೀರಂದ್ರೆ ಅದಕ್ಕೂ ಕುಚ್ಚಲಕ್ಕಿಯಲ್ಲಿ ಒತ್ತು ಶಾವಿಗೆ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಣ್ಣೆಯಿಂದ ವಿವಿಧ ಖಾದ್ಯಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಬ್ಬಕ್ಕಾಗಲಿ ಅಥವಾ ಪ್ರತಿನಿತ್ಯ ಸೇವಿಸೋದಕ್ಕೆ ತುಂಬ ಆರೋಗ್ಯಕರವಾದಂಥ 3 ಖಾದ್ಯಗಳನ್ನು ಹೇಳ್ಕೊಟ್ರು. ಯಾವುದೇ ಸಂದರ್ಭದಲ್ಲೂ ಕೂಡ ಇದನ್ನು ಸೇವಿಸ್ಕೊಳ್ಬೋದು. ಮಧ್ಯಾಹ್ನದ ಊಟದ ಸಂದರ್ಭದಲ್ಲಿ ಇದು ತುಂಬ ಸೂಕ್ತವಾಗಿರುವಂಥ ಮೊಸರು ಅವಲಕ್ಕಿ ತುಂಬ ಚೆನ್ನಾಗಿದೆ. ಎಲ್ಲವನ್ನು ಕೂಡ ಟ್ರೈ ಮಾಡಿ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಹೊಸ ರುಚಿ ಆರೋಗ್ಯಕರವಾದಂಥ ಖಾದ್ಯಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಶಶಿ ಸೋಪ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.